ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಚತುರ್ಮಾಸದ ಏಕಾದಶಿಯಂದು ನಡೆಯುವ ಹರಿವಾಣ ಸೇವೆಯ ಅಂಗವಾಗಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ವಿಶೇಷ ವಾದ್ಯ ಸೇವೆಯಾದ ಸೂರ್ಯವಾದ್ಯ ಸೇವೆ, ಸಂಗೀತ, ಪ್ರವಚನ ಸೇವೆಯನ್ನು ದೇವರಿಗೆ ಅರ್ಪಿಸಿ ಪೂಜೆ ನೆರವೇರಿತು. ಏಕಾದಶಿಯ ಜಾಗರಣೆ ಪ್ರಯುಕ್ತವಾಗಿ ವಿಶೇಷ ಪ್ರವಚನ ಕಾರ್ಯಕ್ರಮವು ಉಡುಪಿ ರಾಮನಾಥ ಆಚಾರ್ಯ ಇವರಿಂದ ಪಾಂಡವ ಬಂಧು ಪ್ರವಚನ ಹಾಗೂ ವಾಚನ ವಿದ್ವಾನ್ ಗಣಪತಿ ಭಟ್ ಯಲ್ಲಾಪುರ ಇವರಿಂದ ನಡೆಯಿತು. ಸಾರಿ ಹರಿಯ ಡಿಂಗರಿಗರೆಲ್ಲರೂ ಕೊಂಡು ಹರುಷದಿಂದ ಹರಿಯ ಡಿಂಗರಿಗಳಿಕುತ ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂ ಮಂಡಲಗೆ ಪಾಂಡುರಂಗ ವಿಠಲ ಪರದೈವವೆಂದು ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಒಡಲ ಜಾಗಟೆಯ ಮಾಡಿ ನುಡಿವ ನಾರಿಗೆ ಪಿಡಿದು ಒಡಲ ಜಾಗಟೆಯ ಮಾಡಿ ನುಡಿವ ನಾಲಿಗೆ ಪಿಡಿದು ಬಿಡದೆ ಢಣ ಢಣರೆಂದು ಬಡಿದು ಚಪಾಳಿಕುತ ಬಿಡದೆ ಢಣ ಢಣರೆಂದು ಬಡಿದು ಚಪಾಳಿಕುತ ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲ